ಜಯಂತಿಯ ಪ್ರಯುಕ್ತ ನಾವು ಉಳ್ಳಾಲದಲ್ಲಿ ನೂತನವಾಗಿ ಆಯ್ಕೆಯಾಗಿರತಕ್ಕಂತಹ ಉಳ್ಳಾಲ ನಗರಸಭೆಯ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಚಿತ್ರಕಲಾ ಮೇಮ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಚಿತ್ರಕಲಾ ಮೇಮ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ನನ್ನ ಆತ್ಮೀಯರು ಆಗಿರತಕ್ಕಂಥ ಅಯ್ಯೂಬ್ ಉಳ್ಳಾಲದವರಿಗೂ ಹಾಗೂ ಉಳ್ಳಾಲದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ಕೀರ್ತಿಯನ್ನು ತಂದುಕೊಟ್ಟಂತಹ ಒಂದಲ್ಲ ಎರಡಲ್ಲ 3 ಬಾರಿ ಉಳ್ಳಾಲದಲ್ಲಿ ಈ ನಗರಸಭೆಯ ಪೌರಾಯುಕ್ತರಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ವಿಧಾನಸಭೆಯ ಪೌರಾಯುಕ್ತರಾಗಿ 2 ಬಾರಿ ಆಯ್ಕೆಯಾಗಿದ್ದುಕೊಂಡು ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದಂಥವರು ಕೀರ್ತಿ ಇದೆ. ಶ್ರೀಮಾನ್ ರಾಯಪ್ಪ ಸರ್ ಅವರಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಬಹಳಷ್ಟು ಹೆಸರು ತೆಗೆದಂಥವರು ವ್ಯಕ್ತಿ ಕೂಡ ಆಗಿದ್ದಾರೆ ನಮ್ಮ ಶ್ರೀಮಾನ್ ರಾಯಪ್ಪ ಸರ್ ಅವರು. ಅದಕ್ಕಾಗಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ವತಿಯಿಂದ ನಾವೊಂದು ಸನ್ಮಾನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಕಾರಣಾಂತರಗಳಿಂದ ಆ ಕಾರ್ಯಕ್ರಮಕ್ಕೆ ಆಗಮಿಸಲು ಆಗದ ಕಾರಣ ಅವರನ್ನು ಇವತ್ತು ನಾವೊಂದು ಸನ್ಮಾನಿಸುವ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಸಾಧನೆಯ ಗುರಿಮೆಗೊಂದು ಸನ್ಮಾನದ ಹಿರಿಮೆ ಎಂಬಂತೆ ಅಭಿನಂದನಾ ಪತ್ರವನ್ನು ಹೇಳ್ತಾ ಇದ್ದೇನೆ. ಪ್ರೀತಿಯ ಶ್ರೀ ರಾಯಪ್ಪ KMAF ರವರು ಕರ್ನಾಟಕ ಸರ್ಕಾರದ ಗಮನಾರ್ಹವಾದ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಉಳ್ಳಾಲ ನಗರಸಭೆಯನ್ನು ಸ್ವಚ್ಛತಾ ನಗರವನ್ನಾಗಿಸುವಲ್ಲಿ ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕರಾಗಿದ್ದಾರೆ. ತಾವು ಪ್ರಸಕ್ತ ಸಾಲಿನಲ್ಲಿ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವುದು ನಮಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ. ತಮ್ಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಾ ಇದ್ದೇವೆ. ತಮಗೆ ಇನ್ನಷ್ಟು ಸೇವೆಯನ್ನು ಸಲ್ಲಿಸಲು ಜಗದೊಡೆಯನಾದ ಸೃಷ್ಟಿಕರ್ತನು ಆಯುರ ಆರೋಗ್ಯ ಸುಖ ನೆಮ್ಮದಿ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಜಾತಿ ಭೇದವಿಲ್ಲದೆ ಬಹಳಷ್ಟು ಕಾರ್ಯಕ್ರಮ ಮಾಡಿದಂತಹ ಶ್ರೀಮಾನ್ ಜನಾಬ್ ಶಾಪಿ ಬಗುಗಟ್ಟೆಯವರು ಅವರಿಗೆ ಪೇಟ ಧರಿಸಿ 1-2 ಮಾತುಗಳನ್ನು ಹೇಳುವ ಮೂಲಕ ಅವರನ್ನು ಸನ್ಮಾನಿಸಲಿಕ್ಕಾಗಿ ನಾನು ಕೇಳಿಕೊಳ್ಳುವುದರೊಂದಿಗೆ ನಮ್ಮ ಸಮಿತಿಯ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿ ಹಾಗೂ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಎಲ್ಲರೂ ಇದ್ದಾರೆ. ನಮ್ಮ ಉಳ್ಳಾಲ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚಿತ್ರಕಲಾ ಮೇಮ್ ಇದ್ದಾರೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಯ್ಯೂಬ್ ಮಂಚಲ್ ಅವರು ಇದ್ದಾರೆ. ಅದು ಅಲ್ಲದೆ ಉಳ್ಳಾಲದ ಹಿರಿಯ ಅವರು ಸಾಹಿತಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಅಬ್ದುಲ್ ಅಜೀಜ್ ಹಕ್ಕು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪತ್ರಕರ್ತರು, ಸ್ನೇಹಿತರು ಎಲ್ಲರೂ ನಮ್ಮೊಂದಿಗೆ ಭಾಗವಹಿಸಿದ ಸಂದರ್ಭದಲ್ಲಿ ಎಲ್ಲರನ್ನೂ ಸ್ವಾಗತಿಸುವುದರೊಂದಿಗೆ 1-2 ಮಾತನಾಡುವ ಮೂಲಕ ನಮ್ಮ ಶ್ರೀ ರಾಯಪ್ಪ ಸರ್ ಅವರ ಬಗ್ಗೆ ಹೇಳಿ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಉಳ್ಳಾಲ ನಗರಸಭೆ ಎಂದರೆ ಅದು ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಂಥ ಉಳ್ಳಾಲ ಆಗಿದೆ. ಉಳ್ಳಾಲದಲ್ಲಿ ಹಲವು ಅಧಿಕಾರಿಗಳು ಬಂದು ಹಲವು ಸಾಧನೆಗಳನ್ನು ಮಾಡಿ ಹೋಗಿದ್ದಾರೆ. ಎಲ್ಲ ಅಧಿಕಾರಿಗಳು ತುಂಬ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ರಾಯಪ್ಪರವರೊಂದು ಸ್ಪೆಷಲ್ ಉಳ್ಳಾಲದಲ್ಲಿ. ಈ ಮುಂಚೆ ಅವರು ಒಂದು ಅಧಿಕಾರಿಯಾಗಿ ಇಲ್ಲಿ ಕೆಲಸ ಮಾಡಿ ಹೋದವರು. ಬಹುಶಃ ರಾಯಪ್ಪರಂಥ ಒಂದು ಅಧಿಕಾರಿ ಭಾರತ ದೇಶದಲ್ಲಿ ಅವರಿಗೆ ನ್ಯಾಷನಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆಗಿರುವಾಗ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇವರ ಎಷ್ಟು ಹೊಗಳಬೇಕಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗೆ ಅಕ್ಷರಗಳೇ ಬರುವುದಿಲ್ಲ, ಅಷ್ಟು ಕೆಲಸ ಸಾಧನೆ ಮಾಡಿದಂಥ ನಮ್ಮ ಕಮಿಷನರ್ ರಾಯಪ್ಪರವರಾಗಿದ್ದಾರೆ. ಬಹುಶಃ ಇಂಥ ಅಧಿಕಾರಿ ನಮಗೆ ಸಿಕ್ಕಿದ್ದು ನಮ್ಮ ಒಂದು ಉಳ್ಳಾಲ ಭಾಗದ ಒಂದು ಪುಣ್ಯ ಅಂತ ಹೇಳ್ಬಹುದು. ಅದೇ ರೀತಿ ಈಗ ಈ ರಾಯಪ್ಪರವರು ಬಂದ ಮೇಲೆ ನಮ್ಮ ಉಳ್ಳಾಲ ನಗರಸಭೆಯ ಹಲವು ಸಿಬ್ಬಂದಿ ವರ್ಗವಾಗಲಿ ಅಥವಾ ಇತರ ಯಾವುದೇ ಒಂದು ವರ್ಗವಾಗಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಇದರಲ್ಲಿ ಯಾವುದೇ ಮಾತು ಹೇಳಿದರೆ ತಪ್ಪಿಲ್ಲ. ಮುಂಚೆ ಉಳ್ಳಾಲ ನಗರಸಭೆಗೆ ಬಂದಾಗ ನಮಗೆ ಬಹುಶಃ ಇದು ಉಳ್ಳಾಲ ನಗರಸಭೆಯ ಅಥವಾ ಏನಂತ ಕಾಣ್ತಿತ್ತು. ಈಗ ರಾಯಪ್ಪರವರು ಬಂದ ಮೇಲೆ ಪ್ರತಿಯೊಬ್ಬ ಅಧಿಕಾರಿಗಳು ಶಿಸ್ತುಬದ್ಧವಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಒಳ್ಳೆಯ ಒಂದು ನಿರ್ದೇಶನವನ್ನು ಕೊಡುತ್ತಾ ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳನ್ನು ಹದ್ದುಬಸ್ತಿಯಲ್ಲಿ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಒಂದು ಕಾರಣಕರ್ತರಾಗಿರುವಂತಹ ರಾಯಪ್ಪ ಸರ್ ಅವರನ್ನು ನಾವು ಎಷ್ಟು ಆಡಿ ಹೊಗಳಿದರೂ ಸಾಲದು. ಅದೇ ರೀತಿ ನಮ್ಮ ಈಗ ತಾನೇ ಅಧ್ಯಕ್ಷರು ಆಗಿ ಮತ್ತು ಉಪಾಧ್ಯಕ್ಷರಾಗಿ ಈ ಉಳ್ಳಾಲ ನಗರಸಭೆಗೆ ಆಯ್ಕೆಗೊಂಡಂತ 2 ಘಟಾನುಘಟಿ ನಾಯಕರಿದ್ದಾರೆ. ಈ ನಮ್ಮ ಅಧ್ಯಕ್ಷರಾದಂಥ ಶ್ರೀಮತಿ ಚಿತ್ರಕಲಾ ಮೇಡಮ್ ಅವರು, ಅದೇ ಥರ ನನ್ನ ಸ್ನೇಹಿತರು ಹಾಗೂ ನನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಂಥ ಅಯ್ಯೂಬ್ ಅವರು ಕೂಡ ಯುವ ನಾಯಕರು. ಈ ಇಬ್ಬರು ಈ ಉಳ್ಳಾಲ ನಗರಸಭೆಯನ್ನು
ಭ್ರಷ್ಟಾಚಾರ ರಹಿತ ನಗರಸಭೆಯನ್ನಾಗಿ ಮಾಡಬೇಕಂತ ನಾನು ಇವರ ಹತ್ರ ಹೇಳಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ರಾಯಪ್ಪ ಸರ್ ಅವರು ಕೂಡ ಇವರಿಗೆ ಒಳ್ಳೆಯ ಸಾಥನ್ನು ಕೊಟ್ಟು ಒಳ್ಳೆಯ ಆಡಳಿತವನ್ನು ಮಾಡಲು ನಮ್ಮ ರಾಯಪ್ಪ ಸರ್ ಅವರು ಕೂಡ ಸಹಕಾರ ಮಾಡಬೇಕಂತ ಹೇಳುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ ಹಾಕುತ್ತಾ ನಮ್ಮ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈಗ ನಡೆಯಲಿಕ್ಕಿದೆ. ಬರಲಿಕ್ಕೆ ಆಗಲಿಲ್ಲ, ಗೊತ್ತಿದೆ ಕಾನೂನು ತೊಡಕಿತ್ತೆಂಬುದಾಗಿ. ನನಗೆ ಯಾವಾಗಲೂ ಶಾಖೆಯವರು ತುಂಬ ಫೋನ್ ಮಾಡ್ತಾರೆ, ಏನಾದರೂ ನನಗೆ ಕಾಲ್ ಮಾಡ್ತಾರೆ ಅವ್ರ ಏರಿಯಾದಲ್ಲಿ, ಅಥವಾ ಅಲ್ಲಿ ತೊಕ್ಕೋಟಲ್ಲಿ ಏನಿದ್ದರೂ ನನಗೊಂದು ಕಾಲ್ ಮಾಡ್ತಾರೆ. ನಾನು ಇಮ್ಮಿಡಿಯೇಟ್ಲಿ ಅದಕ್ಕೆ ಸ್ಪಂದಿಸ್ತೀನಿ. ವಿಶೇಷವಾಗಿ ಅವರೇ ಅದನ್ನೇ ಗಮನಿಸಿದ್ದಾರೆ. ಕಳೆದ ಕೋವಿಡ್-19 ಬಂದಾಗ ಮಾರ್ಚಿಂದ ಕಳೆದ 4-5 ತಿಂಗಳು ನಾವು ತುಂಬ ಪರಿಶ್ರಮ ಪಟ್ಟಿವಿ. ನಮ್ಮ ಎಲ್ಲರಿಗೂ ಗೊತ್ತಿದೆ, ಪತ್ರಕರ್ತರಿಗೆ ಗೊತ್ತಿದೆ. ನಾವು ಇಲ್ಲಿ ಉಳ್ಳಾಳದಲ್ಲಿ ಒಂದು ಜುಲೈವರೆಗೂ ಯಾವುದೇ ಕೊರೋನಾ ಬರೆದಿದ್ದಾಗೆ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ವಿ. ಯಾವುದೇ ಆಡಳಿತ ಮಂಡಳಿ ಇಲ್ಲದಿದ್ದರೂ ನಾವೇ ಅಧಿಕಾರಿಗಳನ್ನು, ನಾವು ನನ್ನ ಸಿಬ್ಬಂದಿಗಳನ್ನು ಜೊತೆಗೂಡಿಸಿಕೊಂಡು ಎಲ್ಲ ಕಡೆ ನಾಗರಿಕರಿಗೆ ಒಂದು ತಿಳುವಳಿಕೆ ಕೊಡ್ತಾ, ಸೋಷಲ್ ಡಿಸ್ಟೆನ್ಸು ಮತ್ತು ಮಾಸ್ಕ್ ಹಾಕಲಿಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾಸ್ಕ್ ದಂಡ ಕಾರ್ಪೊರೇಷನ್ ಬಿಟ್ಟರೆ ಉಳ್ಳಾಳ ನಗರಸಭೆ ವಸೂಲಿ ಮಾಡಿರೋದು 44,000 ರೂಪಾಯಿಗಳನ್ನು ವಸೂಲಿ ಮಾಡಿದ ದಂಡ. ಅದರೊಟ್ಟಿಗೆ ಜನರಿಗೆ ಅರಿವನ್ನು ಮೂಡಿಸಿದ್ವಿ. ಖಂಡಿತ ಇದು ಏನೋ ನಮ್ಮ ಜನರ ಸೇವೆ ಎಂಬುದಾಗಿ ನಮಗೆ, ಜನರು ಮುಖ್ಯವಾಗಿ ನಮಗೆ, ಯಾಕಂದರೆ ಅವರು ಆರೋಗ್ಯ ಇದ್ದರೆ ನಮ್ಮ ಉಳ್ಳಾಳ ಆರೋಗ್ಯವಾಗಿ ಇರ್ತದೆಂಬ ನಮ್ಮ ಮನೋಭಾವನೆಯಲ್ಲಿ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರಿಗೆಲ್ಲ ನಾವು ತಿಳುವಳಿ ಅನೇಕ ಕಡೆ ಕೆಲವು ವಿರೋಧ ಮಾಡಿದರೂ ನಾವು ಅವರನ್ನು ಪ್ರೀತಿಯಿಂದ ಮಾತಾಡಿದ್ವಿ. ಯಾಕಂದರೆ ಉಳ್ಳಾಳದಲ್ಲಿ ಯಾವುದೇ ಕಾರಣಕ್ಕೂ ಕೊರೋನಾ ಬರಬಾರ್ದು ಎಂಬುದಾಗಿ ನಾವು 4 ತಿಂಗಳು ಕಟ್ಟುನಿಟ್ಟಾಗಿ ಮಾಡಿದ್ವಿ, ಯಾವುದೇ ಬರಲಿಲ್ಲ. ಆದರೆ ಜುಲೈಯಿಂದ ತುಂಬ ಸ್ಪ್ರೆಡ್ ಆಯಿತು. ಅದು ಯಾವ ರೀತಿ ಬಂತು ನಮಗೆ ತುಂಬ ಟೆನ್ಷನ್ ಆಯಿತು. ಜುಲೈಯಿಂದ ಕಂಟಿನ್ಯೂ ತುಂಬ ಬಂತು. ಆ ನಿಟ್ಟಿನಲ್ಲಿ ನಾವು ಸ್ಯಾನಿಟೈಸರ್ ಇರ್ಬೋದು, ಮನೆಗಳಿಗೆ ಹೋಗಿ ಅವರಿಗೆ ತಿಳುವಳಿಕೆ ಹೇಳುವಂಥ ಕಾರ್ಯಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾಯಿದ್ದೆವು. ಅಷ್ಟು ಅಚ್ಚುಕಟ್ಟಾಗಿ ನಿಜವಾಗಲೂ ನಾವು ಎಣಿಸಿದ್ದು ಎಲ್ಲಾದರೂ ನನಗೆ ಬಂದುಬಿಡ್ತದೆ ಅಂತೇಳಿ ಎದುರಿದ್ರು ಜನರೆಲ್ಲ. ದೇವರ ದಯದಿಂದ ನಮಗೇನು ಬರಲಿಲ್ಲ. ಯಾಕಂದರೆ ಉಡುಪಿ ನಗರಸಭಾ ಪೌರಾಯುಕ್ತರು ಬಂದಿದ್ದೆ, ನಾನು ಎಣಿಸಿದ್ದೆ, ನಾನು ದೇವ್ರ ಹತ್ರ ಬಿಡ್ತಿದ್ದೆ. ನನಗೆ ಈಗ ಆದರೆ ಜನತೆ ಏನು ಮಾಡಬೇಕೆಂಬುದಾಗಿ ನಾನು ಒಮ್ಮೊಮ್ಮೆ ದೇವ್ರ ಹತ್ರ ಬಿಡ್ತಾಯಿದ್ದೆ. ಆದ್ದರಿಂದ ದೇವರು ನನ್ನನ್ನು ಆರೋಗ್ಯವಾಗಿಟ್ಟು ಇಲ್ಲಿ ನಗರದ ನಾಗರಿಕರನ್ನು ಕಾಪಾಡಲಿಕ್ಕೆ ಒಂದು ಬಲವಾಗಿ ಶಕ್ತಿಯಾಗಿ ಉಪಯೋಗ ಮಾಡಿದ್ದಾರೆ. ಅದು ನನಗೆ ನನ್ನ ಭಾಗ್ಯ. ಯಾಕಂದರೆ ಆ ಟೈಮಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀವಿ. ನನಗಿನ್ನೂ ಸಮಾಧಾನ. ಯಾವಾಗಲೂ ಉಡುಪಿಯಲ್ಲಿ ಹೇಳ್ತಾರೆ ಉಳ್ಳಾಳ ಅಂದ್ಕೊಳ್ಳಿ ಎಲ್ಲ ಹೆದರ್ತಾರೆ. ನನಗಿಲ್ಲ, ನನಗೆ ಜನರೆಲ್ಲ ತುಂಬ ಪ್ರೀತಿಯಲ್ಲಿ ನನ್ನ ಹತ್ರ ಮಾತನಾಡಿ ಸಿಂಗಲ್ ಓಡಾಡ್ತೀನಿ. ನನಗೆ ಆ ರೀತಿ ಮಾತಾಡೋದಿಲ್ಲ. ಏನೋ ಒಂದೆರಡು ಇರ್ಬೋದು, ಅದು ಮಾಮೂಲಿ ಎಲ್ಲ ಕಡೆ ಇರ್ತಾರೆ. ಅವರು ಒಳ್ಳೆಯ ಜನರು, ಉಳ್ಳಾಳ ಜನರು ಒಳ್ಳೆಯ ಜನರು. ನಾನು ಹಾಗೆ ಅಭಿಮಾನದಿಂದ ಉಳ್ಳಾಳ ಬಗ್ಗೆ ನಾನು ಹೇಳಿದ್ದೀನಿ, ನನ್ನ ಊರಲ್ಲ ಎಂಬುದಾಗಿ. ಈ ರೀತಿ ನನ್ನ ಉಳ್ಳಾಳ ನನ್ನ ನಗರ ಎಂಬುದಾಗಿ ಭಾವಿಸಿ ನಾನು ಕೆಲಸ ಮಾಡಿದ್ದೀನಿ. ನೀವು ಮಾಡಿದಂಥ ಸನ್ಮಾನಕ್ಕೆ ನಾನು ಕೃತಜ್ಞತೆ. ಅದಕ್ಕಿಂತ ಹೆಚ್ಚಾಗಿ ದೇವರು ಸನ್ಮಾನ ಮಾಡ್ತಾನೆ. ನಮ್ದು ದಿವಸ ನಾವು ಒಳ್ಳೆಯ ಕೆಲಸ ಮಾಡಿದರೆ ದೇವರು ಒಂದು ದಿವಸ ಸನ್ಮಾನ ಮಾಡ್ತೀನಿ. ನಿಮ್ಮ ಪ್ರೀತಿಯಿಂದ ನಾನು ಸನ್ಮಾನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ, ಸಂಘ ಪದಾಧಿಕಾರಿಗಳು, ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಆಗಿ. ಯಾಕಂದರೆ
ಐಡೆಂಟಿಫೈ ಮಾಡೋದು ತುಂಬ ವಿರಳ. ಅಷ್ಟೇ ಒಳ್ಳೇದು ಮಾಡಿ ದೂರ ಬಿಟ್ಟರೆ ಐಡೆಂಟಿಫೈ ಮಾಡೋದು ತುಂಬ ವಿರಳ ಅಂತ ನಿಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೆ ನಾನು ಮಗದೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರ ನಮಗಿರಲಿ. ನಮ್ಮಿಂದ ಏನಾಗಬೇಕು ಖಂಡಿತವಾಗಿಯೂ ನೀವು ಆಡಳಿತ ಮಂಡಳಿ ಇರಲಿ ಬಿಡಲಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಯಾಕಂದರೆ ನಾಗರಿಕರ ಸೇವೆ ಮಾಡೋದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ನಮಗೆ ಸರ್ಕಾರಿ ಸ್ಯಾಲ್ರಿ ಕೊಡ್ತದೆ, ನಾನು ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ, ಮಾಡಲೇಬೇಕು ಅಲ್ವಾ. ಸುಮ್ಮನೆ ಧರ್ಮಕ್ಕೆ ನಾನು ಮಾಡೋದಿಲ್ಲ, ಸರ್ಕಾರ ನನಗೆ ಸ್ಯಾಲ್ರಿ ಕೊಡ್ತದೆ, ಇನ್ನೆಲ್ಲ ಮಾಡಲೇಬೇಕು, ನನ್ನ ಕರ್ತವ್ಯನ ನಿಭಾಯಿಸಬೇಕು. ಇನ್ನೂ ನೀವು ಜಾಸ್ತಿ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ರಿ, ಸನ್ಮಾನ ಮಾಡಿ ಇನ್ನು ಹೆಚ್ಚಾಗಿ ಕೆಲಸ ಮಾಡಬೇಕೆಂಬುದಾಗಿ ನಿಮ್ಮದು ಈ ಸನ್ಮಾನ ತಿಳಿಸ್ತಾ ಇದೆ. ನಾವು ಖಂಡಿತವಾಗಿಯೂ ಎಲ್ಲೇ ಇರಲಿ ಏನೇ ಇರಲಿ ಒಂದು ಕಾಲ್ ಮಾಡಿ ಖಂಡಿತವಾಗಿ ನಾವು ನಿಮ್ಮ ಕಾನೂನು ಬದ್ಧತೆಯಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಎಂಬುದಾಗಿ ನಮ್ಮೆಲ್ಲರಿಗೂ ಭರವಸೆ ಕೊಡ್ತೇವೆ.